12 ವರ್ಷಗಳಿಂದ ಗಡಿನಾಡ ಪ್ರದೇಶವಾದ ತೂಮಿನಾಡಿನಲ್ಲಿ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದು ಹಾಗೂ ಈ ಪ್ರದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಇಲ್ಲಿಯ ಯುವಕರನ್ನು ಒಗ್ಗೂಡಿಸಿಕೊಂಡು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಹಾಗೂ ಸೀಸನ್ 4ರಲ್ಲಿ ಹಮ್ಮಿಕೊಳ್ಳಲಾದ ಪಂದ್ಯಾಟದಲ್ಲಿ ದಕ್ಷಿಣ ಭಾರತದಲ್ಲೇ ಮೊತ್ತ ಮೊದಲಾಗಿ ಲಕ್ಷಾಂತರ ಖರ್ಚು ಮಾಡಿ ಬೆಳ್ಳಿ ಟ್ರೋಫಿಯನ್ನು ಇಟ್ಟು ಕಬಡ್ಡಿ ಪಂದ್ಯಾಟ ನಡೆಸಿ ರಾಷ್ಟ್ರ ಮಟ್ಟದಲ್ಲೇ ಗಮನ ಸೆಳೆದ ತೂಮಿನಾಡು ಅರಬ್ ರೈಡರ್ಸ್ ಕ್ಲಬ್ಬಿನ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ತೂಮಿನಾಡಿನಲ್ಲಿ ಇದೇ ಬರುವ ನವೆಂಬರ್ 10ರಂದು ಭಾನುವಾರ ಕೇರಳ ರಾಜ್ಯ ಮಟ್ಟದ 16 ತಂಡಗಳನ್ನೊಳಗೊಂಡ ಹೊನಲು ಬೆಳಕಿನ ಕೇರಳ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ ಹಮ್ಮಿಕೊಂಡಿರುವುದಾಗಿ ಕ್ಲಬ್ ಪದಾಧಿಕಾರಿಗಳು ಕ್ಲಬ್ಬಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಳಿಕ ಪಂದ್ಯಾಟದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಪಂದ್ಯಾಟವನ್ನು ಮಂಜೇಶ್ವರದ ಜನಪ್ರಿಯ ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೊ ಉಪಸ್ಥಿತಿ ಇರುವರು. ಕಬಡ್ಡಿ ಆಟದ ಪ್ರಚಾರ, ಯುವಕರಲ್ಲಿ ಕ್ರೀಡಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಈ ಟೂರ್ನಿಯನ್ನು ಹಮ್ಮಿಕೊಂಡಿರುವುದಾಗಿ ಕ್ಲಬ್ ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಅರಬ್ ರೈಡರ್ಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಅಶ್ರಫ್ ಸಕ್ಲೀನ್, ಅರಬ್ ಜಿಸಿಸಿ ಸಲಹೆಗಾರ ಅಬ್ದುಲ್ ಲತೀಫ್ ಬಾಬಾ, ಉಪಾಧ್ಯಕ್ಷ ತನ್ವೀರ್, ಕಾರ್ಯದರ್ಶಿಗಳಾದ ಸಿದ್ದಿಕ್ ತಂಗಳ್, ಅನ್ವರ್ ತೂಮಿನಾಡು, ಪಂದ್ಯಾಟದ ಚೇರ್ಮನ್ ഇലിയാസ് തൂമിനാടു, സലഹെഗാര പുത്തുബാവു ഉപസ്ഥിതരിದ್ದರು. നമ്മുടെ അറബ് റൈഡേഴ്സ് ആർട്സ് ആൻഡ് സ്പോർട്സ് ക്ലബ്ബ് തൂമിനാട് അതിൻ്റെ 12ാം വാർഷിക ആഘോഷവും അതിനോട് അനുബന്ധിച്ച് നടക്കുന്ന കേരള സീനിയർ കബഡി ടൂർണമെൻറ്റ് സീസൺ 5 ഞങ്ങളുടെ തൂമിനാട് ജംഗ്ഷൻ ഗ്രൗണ്ടിൽ ഈ വരുന്ന ഞായറാഴ്ച 10ാം തീയതി 2 മണിക്ക് നടക്കുന്ന ഔപചാരികമായ ഉദ്ഘാടനവും അതിനുശേഷം 16 ക്ലബിൻ്റെ അതിഗംഭീരമായ കബഡി ടൂർണമെൻറ്റും നടക്കാൻ പോവുകയാണ്. നമ്മുടെ നാട്ടിലുള്ള നാട്ടുകാരെയും കായിക പ്രേമികളെയും ഈ കബഡി ടൂർണമെൻറ്റിലേക്ക് സാദരം ക്ഷണിച്ചുകൊള്ളുന്നു, സ്വാഗതം ചെയ്തുകൊള്ളുന്നു. ഈ തൂമിനാടിൽ 12 വർഷമായി ഇവിടെ നല്ല ആധുനിക സേവന രംഗങ്ങളിൽ ഇവിടെയുള്ള ചാരിറ്റി പ്രവർത്തനങ്ങളിൽ ഞങ്ങൾ നല്ല രീതിയിൽ കഴിഞ്ഞ വർഷങ്ങളിലൊക്കെ ലക്ഷക്കണക്കിന് രൂപ പാവങ്ങൾക്കും അതുപോലെ തന്നെ നാട്ടിലുള്ള പെൺകുട്ടികളുടെ കല്യാണത്തിന് വേണ്ടിയൊക്കെ ഞങ്ങൾ വിനിയോഗിച്ചിട്ടുണ്ട്. അതിൻ്റെ ചാരിതാർത്ഥ്യം ഞങ്ങളുടെ ക്ലബ്ബുകാർക്കുണ്ട്. മാത്രമല്ല കഴിഞ്ഞ വർഷം 2018 ഇവിടെ കേരളത്തിൽ ഉരുൾപൊട്ടലുണ്ടാകുമ്പോൾ അതിലേക്ക് ലക്ഷക്കണക്കിന് രൂപയുടെ സാധനങ്ങൾ ഞങ്ങൾ കേരളത്തിൻ്റെ വയനാട്, കുട്ടനാട് പ്രദേശങ്ങളിലേക്ക് ഞങ്ങൾ എത്തിച്ചിട്ടുണ്ട്. അങ്ങനെ നല്ല രീതിയിലുള്ള പ്രവർത്തനമാണ് ഞങ്ങളുടെ ക്ലബ്ബിൽ നിന്ന് കാഴ്ചവെച്ചിട്ടുള്ളത്. ಸ್ಪೋರ್ಟ್ಸ್ ಕ್ಲಬ್ಬಿನ 12th ಆ್ಯನಿವರ್ಸರಿಯು ಇದೇ ಬರುವ ನವೆಂಬರ್ 10ಕ್ಕೆ ತೂಮಿನಾಡು ಜಂಕ್ಷನ್ನಲ್ಲಿ ನಡೀಲಿಕ್ಕಿದೆ. ಕೇರಳದ ಸೀನಿಯರ್ ಕಬಡ್ಡಿ ಟೂರ್ನಮೆಂಟ್ನಲ್ಲಿ 16 ತಂಡಗಳು ಭಾಗವಹಿಸ್ತಾ ಇದೆ. ನಾವು ಲಾಸ್ಟ್ 11th ಇಯರ್ಸಲ್ಲಿ ಅರಬ್ ರೈಡರ್ಸ್ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬು ಕೇರಳ ದಕ್ಷಿಣ ಕನ್ನಡದಲ್ಲಿ ಮೊತ್ತ ಮೊದಲಾಗಿ ಬೆಳ್ಳಿ ಟ್ರೋಫಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ಸಕ್ಸಸ್ಸಿನ ನಂತರ ಇದು 12th ಈಗ ಕೇರಳ ಡಿಸ್ಟ್ರಿಕ್ಟ್ ಲೆವೆಲ್ನ 16 ತಂಡವನ್ನು ಭಾಗವಹಿಸುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಬರಮಾಡಿ ಎಲ್ಲರೂ ನಮಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.